ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಆಸ್ಪತ್ರೆಯಲ್ಲಿರುವ 2 ಆಂಬ್ಯುಲೆನ್ಸ್ ಮತ್ತು ಜನರೇಟರ್ಗೆ ತುಂಬಿಸಿದ ಡೀಸೆಲ್ ಬಾಕಿ ಹಣ 5 ಲಕ್ಷ ದಾಟಿದೆ. ಡೀಸೆಲ್ ಹಣ ಪಾವತಿಸಿದ ಹಿನ್ನೆಲೆಯಲ್ಲಿ ಕೆಲವು ದಿನಗಳು ಡೀಸೆಲ್ ನೀಡಲು ಪೆಟ್ರೋಲ್ ಬಂಕ್ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಆ ಬಳಿಕ ರೋಗಿಗಳಿಂದ ಸಂಗ್ರಹಿಸಿದ 10 ರೂಪಾಯಿ ಶುಲ್ಕದ ಹಣವನ್ನ ಆಸ್ಪತ್ರೆಯ ರಕ್ಷಾ ಸಮಿತಿಯ ಮೂಲಕ ನೀಡಲಾಗಿದೆ. ಅಲ್ಲದೆ ಇತ್ತೀಚೆಗಷ್ಟೇ ಒಂದು ಆಂಬ್ಯುಲೆನ್ಸ್ ರಿಪೇರಿಗಾಗಿ 90,000 ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಆದರೆ ಸರ್ಕಾರದಿಂದ 2 ದಿನಗಳ ಹಿಂದೆ 1.5 ಲಕ್ಷ ಅನುದಾನ ಬಂದಿದ್ದು, ಆ ಹಣದಲ್ಲಿ ಡೀಸೆಲ್ ಬಿಲ್ ಮತ್ತು ಆಂಬ್ಯುಲೆನ್ಸ್ ರಿಪೇರಿ ಬಿಲ್ ಪಾವತಿಸಲಾಗಿದೆ. ರೋಗಿಗಳಿಗೆ ನೀಡುವ ಪೌಷ್ಟಿಕಾಹಾರ ವಿತರಣೆಯ ಮೇಲೆಯೂ ಅನುದಾನದ ಕೊರತೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಆಸ್ಪತ್ರೆಯಲ್ಲಿ ಎಂಆರ್ಪಿಎಲ್ ಸಂಸ್ಥೆ ತನ್ನ CSR-Z ಫಂಡ್ನಿಂದ ಕೊಡುಗೆಯಾಗಿ ನೀಡಿದಂತಹ ಒಂದು ಆಂಬ್ಯುಲೆನ್ಸ್ ಮತ್ತು ಆರೋಗ್ಯ ಇಲಾಖೆ ನಗು ಮಗು ಆಂಬ್ಯುಲೆನ್ಸ್ ಇದ್ದು 250 ಕಿಲೋವ್ಯಾಟ್ನ ಜನರೇಟರ್ ಕೂಡ ಇದೆ. ಮಳೆಗಾಲದ ಸಂದರ್ಭದಲ್ಲಿ ವಿಪರೀತ ವಿದ್ಯುತ್ ಸಮಸ್ಯೆ ಇದ್ದ ಕಾರಣ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ಡೀಸೆಲ್ ಜನರೇಟರ್ಗೆ ಖರ್ಚಾಗಿದೆ. ಡಯಾಲಿಸಿಸ್ ಮತ್ತು ತುರ್ತು ಚಿಕಿತ್ಸೆ ವಿಭಾಗಕ್ಕೆ ವಿದ್ಯುತ್ ಸಂಪರ್ಕ ನಿರಂತರವಾಗಿ ಪೂರೈಕೆಯಾಗಬೇಕಾದ ಕಾರಣ ಇಲ್ಲಿ ಡೀಸೆಲ್ ಬಳಕೆಯೂ ಜಾಸ್ತಿಯಾಗಿದೆ. ಆದರೆ ಅತಿ ಅಗತ್ಯದ ಖರ್ಚಿಗೆ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಎನ್ನುವ ಒತ್ತಾಯಗಳು ಕೇಳಿ ಬರಲಾರಂಭಿಸಿದೆ. ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಕೂಡ ಆಸ್ಪತ್ರೆಯ ಲೋಪದೋಷಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಗ್ಯಾರಂಟಿಗಳ ಬರದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಏನು ಮೂಲಭೂತ ಸೌಲಭ್ಯವನ್ನು ಕೊಡಬೇಕಿತ್ತೋ ಅದು ಇವತ್ತು ಸಿಗ್ತಾ ಇಲ್ಲ. ರೋಗಿಗಳು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುವಂಥ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ತುರ್ತಾಗಿ ಇವತ್ತೊಬ್ಬ ಪೇಷಂಟನ್ನು ರೋಗಿಯನ್ನು ಯಾವುದೋ ಒಂದು ಊರಿಂದ ಆಸ್ಪತ್ರೆಗೆ ಸಾಗಿಸುವಂಥ ಆ ಆಂಬ್ಯುಲೆನ್ಸ್ಗೆ ಕೂಡ ಇವತ್ತು ಡೀಸೆಲ್ ಹಾಕದಂಥ ಒಂದು ಪರಿಸ್ಥಿತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ಅಲ್ಲಿಯ ಸ್ವಚ್ಛತೆ ಇರ್ಬೋದು, ಅಲ್ಲಿಯ ಇತರ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಜನರೇಟರ್ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಿಗೆ ಇವತ್ತು ಹಣಕಾಸಿನ ಲಭ್ಯತೆ ಇಲ್ಲದೆ ಇವತ್ತು ನಮ್ಮ ಅಲ್ಲಿರುವಂಥ ರೋಗಿಗಳು, ಅಲ್ಲಿರುವಂಥ ನೌಕರರು ಒಂದಷ್ಟು ಇವತ್ತು ಆ ಸೌಲಭ್ಯಗಳ ಕೊರತೆಯಿಂದ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡದಂಥ ಪರಿಸ್ಥಿತಿ ಆಗಿದೆ. ನಾನು ಹೇಳುವಂಥದ್ದು, ಸರ್ಕಾರ ತಕ್ಷಣ ಆರೋಗ್ಯ ಸೇವೆಗೆ ಪ್ರಥಮ ಪ್ರಾತಿನಿಧ್ಯವನ್ನು ಕೊಡಬೇಕು. ದುರ್ದೈವ ಅಂತ ಹೇಳ್ಬೋದು, ಕರ್ನಾಟಕದ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು. ಇವರ ಉಸ್ತುವಾರಿ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅಂದರೆ ಕರ್ನಾಟಕದ ಇತರ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂತೇಳಿ ಬಹುಶಃ ನಾವು ಊಹಿಸ್ಬೋದು.